ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ವಿವಿಧ ರೋಟರಿ ಕ್ಲಬ್ಗಳು ಹಾಗೂ ಪುತ್ತೂರು ಜೆಸಿ ಸಹಯೋಗದೊಂದಿಗೆ ಕನ್ನಡ ಮಾತಾಡು ಚಳವಳಿ ಪ್ರೇರಣಾ ಜಾಥಾಕ್ಕೆ ನಗರದ ದರ್ಬೆ ವೃತ್ತದಲ್ಲಿ ಚಾಲನೆಯನ್ನ ನೀಡಲಾಯಿತು. ಜಾಥಾ ಕನ್ನಡ ಬಾವುಟದೊಂದಿಗೆ ಕನ್ನಡ ಪರ ಘೋಷಣೆಯೊಂದಿಗೆ ಕಾಲ್ನಡಿಗೆಯಲ್ಲಿ ಮುಖ್ಯ ರಸ್ತೆಯಾಗಿ ಸಂಚರಿಸಿ ಬಳಿಕ ಆಡಳಿತ ಸೌಧದಲ್ಲಿ ಸಮಾರೋಪಗೊಂಡಿತ್ತು. ಹೊರ ರಾಜ್ಯದಿಂದ ಬಂದ ಉದ್ಯೋಗಿಗಳು, ವ್ಯಾಪಾರಿಗಳಿಗೆ ಕನ್ನಡದಲ್ಲಿ ಸಂಭಾಷಣೆ ಮಾಡಲು ಪ್ರೇರೇಪಿಸುವ ಈ ಪ್ರೇರಣಾ ಜಾಥಾವನ್ನು ಶಾಸಕ ಸಂಜೀವ ಮಠಂದೂರು ಕನ್ನಡ ಬಾವುಟ ಹಾರಿಸುವ ಮೂಲಕ ಉದ್ಘಾಟಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಹೃದಯವನ್ನ ಜೋಡಿಸುವ ಕೆಲಸ ಭಾಷೆಗಳಿಂದ ಆಗುತ್ತಿದ್ದು, ಕನ್ನಡ ಸಮೃದ್ಧಿ ಭಾಷೆ ಎಂಬುದನ್ನು ಸಾಹಿತಿಗಳು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಮಾತಾಡುವ ಕನ್ನಡ ಭಾಷೆಯನ್ನ ಇಡೀ ರಾಜ್ಯದ ಜನತೆ ಮೈಗೂಡಿಸಿಕೊಳ್ಳುವಂತಾಗಬೇಕು. ಈ ಮೂಲಕ ಕನ್ನಡ ಭಾಷೆ ಸರ್ವವ್ಯಾಪಿಯಾಗಬೇಕು ಎಂದು ಹೇಳಿದರು. ಹೃದಯಗಳನ್ನು ಜೋಡಿಸುವಂಥದ್ದು ಭಾಷೆ. ಆ ಭಾಷೆಯ ಮುಖಾಂತರ ಇಡೀ ಸಮಾಜವನ್ನು ಒಟ್ಟು ಮಾಡುವಂಥ ಕೆಲಸ ನಾವು ಈ ಸಮಾಜದಲ್ಲಿ ಮಾಡಬಹುದು. ಈ ದಿಸೆಯಿಂದ ಇವತ್ತು ಕುವೆಂಪು ಅವರ ನಾಡಗೀತೆಯನ್ನು ನಾವು ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಾಕ್ತೇವೆ. ಅವ್ರು ಹೇಳ್ತಾರೆ, ಸರ್ವ ಜನಾಂಗದ ಸುಂದರ ತೋಟ ಈ ಕರ್ನಾಟಕ ಅಂತೇಳಿ. ಆ ಸರ್ವ ಜನಾಂಗದ ಸುಂದರ ತೋಟ ಆಗಬೇಕಿದ್ರೆ ಪ್ರತಿಯೊಂದು ತೋಟದಲ್ಲಿರುವಂಥ ಹೂ ಕೂಡ ಅರಳಬೇಕು, ಪರಿಮಳವನ್ನು ಕೊಡಬೇಕು. ಹಾಗೆ ಕನ್ನಡ ನಾಡಿನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಮೃದ್ಧವಾದಂಥ ಕನ್ನಡ ಭಾಷೆಯನ್ನು ಮಾತಾಡಿದಾಗ ಮಾತ್ರ ಅದು ಸರ್ವ ಜನಾಂಗದ ಸುಂದರ ತೋಟ ಆಗಲಿಕ್ಕೆ ಸಾಧ್ಯ. ಆ ದಿಸೆಯಿಂದ ಇವತ್ತು ಕನ್ನಡ ಭಾಷೆ ಇವತ್ತು ಈ ದೇಶದಲ್ಲಿ ಇತರ ಭಾಷೆಗಿಂತ ಸಮೃದ್ಧಿಯಾದಂಥ ಭಾಷೆ ಅಂತೇಳಿ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವ ಮುಖಾಂತರ ಈ ದೇಶದಲ್ಲಿ ಕನ್ನಡ ಭಾಷೆ ಎಷ್ಟು ಸಮೃದ್ಧವಾಗಿದೆ ಅಂತೇಳಿ ನಮ್ಮ ಸಾಹಿತಿಗಳು ತೋರಿಸಿಕೊಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಬ್ಯಾಂಕ್ ಇನ್ನಿತರ ಸೆಕ್ಟರ್ಗಳಲ್ಲಿ ಹೊರ ರಾಜ್ಯಗಳಿಂದ ಬರುವವರಿಗೆ ಕನ್ನಡ ಅರಿವಿರುವುದಿಲ್ಲ. ಪರಿಣಾಮ ಗ್ರಾಮೀಣ ಪ್ರದೇಶದ ಜನತೆಗೆ ಬ್ಯಾಂಕ್ನಲ್ಲಿ ವ್ಯವಹರಿಸಲು ಕಷ್ಟಕರವಾಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿಯ ನೆಲದ ಅನ್ನ ತಿನ್ನುವವರು ಕನ್ನಡ ಭಾಷೆಯನ್ನ ಕಲಿತು ವ್ಯವಹರಿಸುವ ನಿಟ್ಟಿನಲ್ಲಿ ನಾವು ಹೊರ ರಾಜ್ಯಗಳಿಂದ ಬರುವವರಿಗೆ ಕನ್ನಡ ಕಲಿಸುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ. ಈಗಾಗಲೇ ಹಲವಾರು ಮಂದಿ ಕಲಿಕೆಗೆ ಮುಂದೆ ಬಂದಿದ್ದಾರೆ. ಕನ್ನಡ ಮಾತಾಡು ಚಳುವಳಿ ಈ ನಿಟ್ಟಿನಲ್ಲಿ ಪೂರಕವಾಗಿದೆ ಎಂದು ಹೇಳಿದರು. ಅನೇಕ ಉದ್ಯೋಗಿಗಳು ಹಾಗೂ ವ್ಯಾಪಾರಿಗಳು ಇದ್ದಾರೆ. ಇವರಲ್ಲಿ ಅನೇಕರು ಇಲ್ಲಿಯ ಕನ್ನಡ ಭಾಷೆಯನ್ನು ಹಾಗೂ ಇಲ್ಲಿಯ ಮಾತಾಡುವಂಥ ಭಾಷೆಯಾದ ತುಳುವನ್ನು ಕಲಿತು ನಮ್ಮ ಊರಿನವರೇ ಆಗಿ ಬೆರೆತು ಹೋಗಿದ್ದಾರೆ. ಆದರೆ ಇನ್ನೂ ಸಹ ಅನೇಕ ಬ್ಯಾಂಕಿನಲ್ಲಿ ಅಥವಾ ರೈಲ್ವೆಯಲ್ಲಿ ಇರುವಂಥ ಉದ್ಯೋಗಿಗಳು ಯಾವುದೇ ರೀತಿಯಲ್ಲಿ ಸಹ ಕನ್ನಡವನ್ನು ಮಾತಾಡುವಂಥ ಅಥವಾ ಕಲಿಯುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಹೊರ ರಾಜ್ಯದಿಂದ ಬಂದವರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ತೊಂದರೆ ಏನಿಲ್ಲ, ನಾವು ಅವರನ್ನು ಸ್ವಾಗತಿಸ್ತೇವೆ. ಆದರೆ ನಾವು ಅವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ತಾವು ಇಲ್ಲಿ ನಿಮಗೆ ಅನ್ನ ಕೊಡುವಂಥ ಈ ಕನ್ನಡ ಭಾಷೆಯನ್ನು ಕಲೀರಿ, ಕನ್ನಡವನ್ನು ಉಳಿಸಿ ಅಂತ ಹೇಳುವಂಥ ನಮ್ಮ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಕನ್ನಡ ಪಂಡಿತರು, ಶಿಕ್ಷಕ ವರ್ಗದವರು ಹಾಗೂ ಕನ್ನಡ ಪ್ರಿಯರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಇವರೆಲ್ಲರೂ ಹೊರ ರಾಜ್ಯದಿಂದ ಬಂದಿರುವಂಥ ಉದ್ಯೋಗಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಆದಿತ್ಯವಾರ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಕನ್ನಡದಲ್ಲಿ ಸಂಭಾಷಣೆ ಮಾಡಲಿಕ್ಕೆ ನಾವು ಉಚಿತವಾದಂಥ ತರಬೇತಿಯನ್ನು ಕೊಡ್ತೇವೆ. ಈ ಸಂದರ್ಭದಲ್ಲಿ ಆಂಧ್ರದಿಂದ ಬಂದು ನಗರದ ಕೆನರಾ ಬ್ಯಾಂಕ್ನಲ್ಲಿ ಪ್ರಬಂಧಕರಾಗಿರುವ ಶ್ರೀನಿವಾಸ್ ಕುಮಾರ್ ಅವರು ಕನ್ನಡ ಕಲಿತ ಹಿನ್ನೆಲೆಯಲ್ಲಿ ಅವರನ್ನ ಶಾಸಕರು ಶಾಲು ಹೊದಿಸಿ ಅಭಿನಂದಿಸಿದ್ರು. ಕನ್ನಡ ಕಲಿಯಲು ಇಚ್ಛಿಸುವ ಕೆನರಾ ಬ್ಯಾಂಕ್ ಸಿಬ್ಬಂದಿ ಕ್ಯಾಲಿಕಟ್ನ ಜಿನು ಕುರಿಯನ್ ಪಾಲ್ಗೊಂಡಿದ್ರು. ಜೆಸಿ ಅಧ್ಯಕ್ಷ ಶಶಿರಾಜ್ ರೈ, ರೋಟರಿ ಕ್ಲಬ್ ಯುವ ಅಧ್ಯಕ್ಷ ಭರತ್ ಪೈ, ರೋಟರಿ ಸೆಂಟ್ರಲ್ ಅಧ್ಯಕ್ಷ ನವೀನ್ ಚಂದ್ರ ನಾಯಕ್, ರೋಟರಿ ಅಲೈಟ್ ಮನ್ಸೂರು, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಝೋನ್ ಕುಟಿನಾ, ರೋಟರಿ ಕ್ಲಬ್ ಸ್ವರ್ಣದ ಅಧ್ಯಕ್ಷ ಭಾಸ್ಕರ್ ಕೋಡಿಂಬಾಳ, ಅಬುಬಕರ್ ಅರ್ಲಪದವು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.